ಮಂಜೇಶ್ವರ ಗ್ರಾಮ ಪಂಚಾಯತಿಯಲ್ಲಿರುವ ಮಂಜೇಶ್ವರ ಗೋವಿಂದ ಪೈ ಸ್ಮಾರಕ ಭವನದ ಗಿಳಿವಿಂಡುವಿನಲ್ಲಿ 2024-25ನೇ ವಾರ್ಷಿಕ ಯೋಜನೆಯ ಭಾಗವಾಗಿ ವಯೋಜನರಿಗಾಗಿ ವೈದ್ಯಕೀಯ ಶಿಬಿರವನ್ನು ಆಯೋಜಿಸಲಾಯಿತು. ಈ ಶಿಬಿರವನ್ನು ಮಂಜೇಶ್ವರ ಗ್ರಾಮ ಪಂಚಾಯತ್ ಮತ್ತು ಬ್ಲಾಕ್ ಫ್ಯಾಮಿಲಿ ಹೆಲ್ತ್ ಸೆಂಟರ್ ಜೊತೆಯಾಗಿ ಹಮ್ಮಿಕೊಂಡಿತ್ತು. ಶಿಬಿರದಲ್ಲಿ ವಯೋಜನರಿಗೆ ವೈದ್ಯಕೀಯ ತಪಾಸಣೆ, ರೋಗ ನಿರ್ಣಯ ಹಾಗೂ ಔಷಧಿಗಳನ್ನು ಉಚಿತವಾಗಿ ವಿತರಿಸಲಾಯಿತು. ಈ ಸೇವೆಗಳು ವಯೋಜನರಿಗೆ ಹಾಗೂ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸುತ್ತಿರುವ ವೃದ್ಧರಿಗೆ ಬಹಳ ಉಪಯುಕ್ತವಾಗಿತ್ತು. ಪಂಚಾಯತ್ ಉಪಾಧ್ಯಕ್ಷ ಮೊಹಮ್ಮದ್ ಸಿದ್ದಿಕ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಈ ಕಾರ್ಯಕ್ರಮವನ್ನು ಪಂಚಾಯತ್ ಅಧ್ಯಕ್ಷೆ ಜೀನ್ ಲವೀನಾ ಮೊಂತೇರೊ ಉದ್ಘಾಟಿಸಿದರು. ವೈದ್ಯಾಧಿಕಾರಿ ಡಾಕ್ಟರ್ ಪ್ರಭಾಕರ್, ಸದಸ್ಯರಾದ ಸುಪ್ರಿಯಾ ಶೆಣೈ, ಯಾದವ ಬಡಾಜೆ, ರಾಧಾ ಹಾಗೂ ಸಮಾಜ ಸೇವಕ ಫರೀದ್ ಮತ್ತಿತರರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಯಾವ ತರಹದ ಮದ್ದು ಬೇಕು ಅಂತಿದ್ರೆ ಮದ್ದು ಯಾವ ರೀತಿ ಮದ್ದು ಕೊಡಬೇಕು ಅಂತ ಹೇಳುವಂಥ ಸಮೇತ ಸಾಧಾರಣ ಮಟ್ಟದಲ್ಲಿರುವಂತಹ ಕೆಲವೊಂದು ಮದ್ದುಗಳ ಸಮೇತ ನಮಗೆ ಆಸ್ಪತ್ರೆಯಿಂದ ಲಭ್ಯ ಆಗ್ತದೆ. ಅದು ಆಶಾ ಕಾರ್ಯಕರ್ತರು ಎಲ್ಲರೂ ಸಹಕಾರ ಕೊಡ್ತಾ ಇದ್ದಾರೆ. ಹಾಗೆಯೇ ಇನ್ನೊಂದು ಹಂತಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಪ್ರೌಢಾವಸ್ಥೆಯಲ್ಲಿ ಇರುವಂತಹ ಹೆಣ್ಣು ಮಕ್ಕಳಿಗೆ ಸಮೇತ ತರಬೇತಿಯನ್ನು ಅಂಗನವಾಡಿಯಲ್ಲಿ ಕೊಡ್ತಾ ಇದೆ. ಅದು ಸಮೇತ ಆರೋಗ್ಯಕ್ಕೆ ಸಂಬಂಧಪಟ್ಟದ್ದೇ ಜಾಸ್ತಿ ಆಗಿರ್ತದೆ. ಅವರ ಆರೋಗ್ಯ ಸಮೇತ ಮುಂದಿನ ಪೀಳಿಗೆಗೆ ಅತಿ ಅಗತ್ಯ ಅಂತ ಹೇಳುವ ನಿಟ್ಟಿನಲ್ಲಿ ಅವರಿಗೂ ಸಮೇತ ಆರೋಗ್ಯ ಇಲಾಖೆಯಿಂದ ಹಲವಾರು ತರಬೇತಿಗಳನ್ನು ಕೊಟ್ಟು ಅವರಿಗೆ ಬೇಕಾದಂತಹ ಮಾರ್ಗದರ್ಶನಗಳನ್ನು ಪಂಚಾಯತ್ ನೀಡ್ತಾ ಬಂದಿದೆ. ಹಾಗೆ ವಯೋಜನರಿಗೆ ವಯೋವೃದ್ಧರಿಗೆ ಏನಾದರೂ ಸಮಸ್ಯೆ ತುಂಬಾ ಹಲವಾರು ಇರ್ತದೆ. ಆ ಸಮಸ್ಯೆಗಳಿಗೆ ಪ್ರಥಮ ಹಂತದಲ್ಲಿ ಯಾವುದೆಲ್ಲ ಚಿಕಿತ್ಸೆ ಕೊಡ್ಲಿಕ್ಕೆ ಆಗುತ್ತೋ ಅದು ಖಂಡಿತವಾಗಿಯೂ ನಾವು ನಮ್ಮ ಆಸ್ಪತ್ರೆಯಿಂದ ಖಂಡಿತವಾಗಿ ಸರ್ಕಾರ ಕೊಡ್ತಾ ಇದೆ. ಆದರೆ ಇಲ್ಲಿ ಕ್ಯಾಂಪ್ಗಳಲ್ಲಿ ಕೆಲವೊಂದು ಜನರನ್ನು ಕರ್ಕೊಂಡು ಬಂದು ಯಾರಿಗೆ ಅಗತ್ಯ ಇದೆಯೋ ಇವತ್ತು ಇಲ್ಲಿ ಮಾಡ್ತಾ ಇರುವಂತಹ ಶಿಬಿರಗಳಲ್ಲಿ ಪ್ರಮುಖವಾದದ್ದು ನೇತ್ರಕ್ಕೆ ಸಂಬಂಧಪಟ್ಟ ಹಾಗೆ, ಕಣ್ಣಿಗೆ ಸಂಬಂಧಪಟ್ಟ ಹಾಗೆ ಇರುವಂತಹ ಡಾಕ್ಟರ್ ಇದ್ದಾರೆ, ಹಲ್ಲಿಗೆ ಸಂಬಂಧಪಟ್ಟಂತಹ ಡಾಕ್ಟರ್ ಇದ್ದಾರೆ. ಹಾಗೆಯೇ ಇತರ ಎಲ್ಲಾ ಒಂದು ಕಾಯಿಲೆ ಏನೆಲ್ಲ ಕಾಯಿಲೆ